ಉಳ್ಳಾಲದಲ್ಲಿ ಕೋವಿಡ್-19 ಪ್ರಕರಣಗಳು ಹೆಚ್ಚು ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಸರ್ಕಾರೇತರ ಸಂಸ್ಥೆಗಳ ಸಹಕಾರದಲ್ಲಿ ಹೆಲ್ಪ್ಲೈನ್ ಅನ್ನು ಆರಂಭ ಮಾಡಲಾಗುತ್ತೆ ಅಂತ ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಉಳ್ಳಾಲದಲ್ಲಿ ಕೊರೋನಾದಿಂದ ಸಾವು ಸಂಭವಿಸಿದಾಗ ಮನೆಯವರ ಪರೀಕ್ಷೆ ನಡೆಸಲಾಗಿತ್ತು. ಮೃತರು ಬೇರೆ ಕಾಯಿಲೆಯ ಚಿಕಿತ್ಸೆಗಾಗಿ ಹೋದಾಗ ಕೊರೋನಾ ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರ್ಯಾಂಡಮ್ ಪರೀಕ್ಷೆ ನಡೆಸಿದಾಗ ಹೆಚ್ಚಿನವರಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ನಾವು ಪರೀಕ್ಷೆ ಮಾಡಿಸಿದಂತೆ ಬೇರೆ ಕಡೆಗಳಲ್ಲಿ ಮಾಡಿಸಿದ್ರೆ ಹಲವು ಪ್ರಕರಣಗಳು ಪತ್ತೆಯಾಗ್ತಾ ಇದ್ವು ಅಂತ ಖಾದರ್ ಅಭಿಪ್ರಾಯಪಟ್ಟರು. ಫಸ್ಟ್ ಮತ್ತೆ ಎರಡನೇ ಸಾವು ಕೋವಿಡ್ ಅಂತೇಳಿ, ಯಾಕಂತೇಳಿ ಅವರು ಬೇರೆ ರೋಗಕ್ಕಂತೇಳಿ ಆಸ್ಪತ್ರೆಗೆ ಹೋದವರು ಅಲ್ಲಿ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಅಂತ ಗೊತ್ತಾಯಿತು. ಆಸ್ಪತ್ರೆ ಶಿಫ್ಟ್ ಆದ ನಂತರ ತೀರಿ ಹೋದ್ರು. ಈ ಸಂದರ್ಭದಲ್ಲಿ ಆ ಎರಡು ಮನೆಯವರನ್ನು ಟೆಸ್ಟ್ ಮಾಡಿದಾಗ ಬಹುತೇಕ ಜನರಲ್ಲಿ ಪಾಸಿಟಿವ್ ಅಂತ ಗಮನಕ್ಕೆ ಬಂದ ತಕ್ಷಣ ಮುಂಜಾಗ್ರತಾ ಕ್ರಮವಾಗಿ ರ್ಯಾಂಡಮ್ ಚೆಕಪ್ ಮಾಡಿಸಿದೆವು. ಈ ರ್ಯಾಂಡಮ್ ಚೆಕಪ್ನಲ್ಲಿ ಮುಖಾಂತರ ಗೊತ್ತಾಯಿತು 10 to 15% ಇವತ್ತು ವೈರಸ್ ಇದೆ ಅಂತೇಳಿ. ಇದು ಎಲ್ಲ ಕಡೆ ಇದೆ, ಜಿಲ್ಲೆ ಮಾತ್ರ ಅಲ್ಲ, ಎಲ್ಲ ಕಡೆ ಇವತ್ತು ವೈರಸ್ ಸ್ಪ್ರೆಡ್ ಆಗಿದೆ ಕಮ್ಯುನಿಟಿಯಲ್ಲಿ. ಇನ್ನು ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಉನ್ನತ ಮಟ್ಟದ ಸಭೆಯನ್ನು ನಡೆಸಲಾಗಿದೆ. ನಗರಸಭೆಯ ಪ್ರತಿ ವಾರ್ಡ್ನಲ್ಲೂ ಕೂಡ ಜಿಲ್ಲಾಧಿಕಾರಿ ಮುಖಾಂತರ 18 ವರ್ಷ ಮೇಲ್ಪಟ್ಟ 50ರ ಒಳಗಿನ ವಯಸ್ಸಿನವರ ಉತ್ಸಾಹಿತರ ಕಾರ್ಯಪಡೆಯನ್ನು ರಚಿಸಲಾಗ್ತಾ ಇದೆ. ತರಬೇತಿ, ಅಧಿಕೃತ ಗುರುತಿನ ಚೀಟಿಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳಿದರು. ನಾನು ಈಗಾಗಲೇ ನಿನ್ನೆ ಸಂಜೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಅವರು, ADC ಅವರು, AC, ತಹಶೀಲ್ದಾರ್, ಹೆಲ್ತ್ ಡಿಪಾರ್ಟ್ಮೆಂಟ್ DHO, ನಮ್ಮ ಸರ್ವೆಲೆನ್ಸ್ ಇನ್ಚಾರ್ಜ್, ಉಳ್ಳಾಳದ ಚೀಫ್ ಆಫೀಸರ್, ಪೊಲೀಸ್ ಇನ್ಸ್ಪೆಕ್ಟರ್, ಉಳ್ಳಾಳದ ಆಸ್ಪತ್ರೆ AM ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಮತ್ತು ಆರೋಗ್ಯಶ್ರೀಯ ಮುಖ್ಯಸ್ಥರು ಡಾಕ್ಟರ್ ಇವರೆಲ್ಲ ಸಭೆ ಕರೆಸಿ ಒಂದು ಉನ್ನತ ಮಟ್ಟದ ಮೀಟಿಂಗ್ ನಾವು ನಿನ್ನೆ ಸಂಜೆ ಮಾಡಿದ್ದೇವೆ. ನಾವು ಉಳ್ಳಾಳದಲ್ಲಿ ಒಂದು ಹೆಲ್ಪ್ ಲೈನ್ ಅಂತ ನಾವು ಇವತ್ತು NGO ಜೊತೆ ಸೇರಿಕೊಂಡು ಹೆಲ್ಪ್ ಲೈನ್ ಮಾಡ್ತೇವೆ. ಯಾಕೆಂದ್ರೆ ಜನ ಕನ್ಫ್ಯೂಸ್ ಎಲ್ಲಿ ಫೋನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅತಿ ಶೀಘ್ರದಲ್ಲೇ ಒಂದು ಉತ್ತಮವಾದ ಹೆಲ್ಪ್ ಲೈನ್ ನಾವು ಇವತ್ತು ಮಾಡುವಂಥದ್ದು.